ಕಾಸರಗೋಡು ಜಿಲ್ಲೆಯ ವಿವಿಧ ಠಾಣಾ ಪರಿಸರಗಳಲ್ಲಿ ನಾನಾ ಕೇಸ್ಗಳಲ್ಲಿ ವಶಪಡಿಸಿಕೊಳ್ಳಲಾದ ವಾಹನಗಳ ಮೋಕ್ಷಕ್ಕಾಗಿ ಕಾಸರಗೋಡು ಜಿಲ್ಲಾಡಳಿತ ಕ್ರಮ ವಹಿಸಿದೆ. ಜಿಲ್ಲೆಯ ವಿವಿಧ ಸರ್ಕಾರಿ ಕಚೇರಿ ಪರಿಸರಗಳಲ್ಲಿ ನಿಲ್ಲಿಸಲಾಗಿರುವ ಹಲವು ವಾಹನಗಳು ಮಳೆ ಗಾಳಿಗೆ ಮೈಯೊಡ್ಡಿ ತುಕ್ಕು ಹಿಡಿದು ನಾಶವಾಗುತ್ತಿದ್ದು, ಪರಿಸರದಲ್ಲಿ ಓಡಾಟ ನಡೆಸುವ ಜನಸಾಮಾನ್ಯರು ಸಹಿತ ಅಧಿಕಾರಿಗಳಿಗೆ ತೊಂದರೆಯಾಗುತ್ತಿರುವ ಕಾರಣದಿಂದ ಇಂತಹ ವಾಹನಗಳ ವಿಲೇವಾರಿಗೆ ಜಿಲ್ಲಾಡಳಿತ ಮುಂದಾಗಿದೆ. ಇದಕ್ಕಾಗಿ ಪೊಲೀಸ್, ಕಂದಾಯ, ಅಬಕಾರಿ ಸಹಿತ ಅರಣ್ಯ ಅಧಿಕಾರಿಗಳ ಸಭೆಯು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಈಗಾಗಲೇ ನಡೆದಿದೆ. ಆರಂಭದ ಹಂತದಲ್ಲಿ ಒಟ್ಟು 257 ವಾಹನಗಳ ಏಲಂ ನಡೆಸಲು ಜಿಲ್ಲಾಡಳಿತ ತೀರ್ಮಾನಿಸಿದೆ. ಅನಧಿಕೃತ ಮರಳು ಸಾಗಾಟ ಸಹಿತ ಅಕ್ರಮ ಸಾಗಾಟಕ್ಕೆ ಬಳಸಿದ್ದ ಹಲವು ವಾಹನಗಳು ಠಾಣಾ ಪರಿಸರದಲ್ಲಿದೆ. ಅಕ್ರಮವೆಸಗಿದಂತಹ ಹೆಚ್ಚಿನ ವಾಹನ ಮಾಲಕರು ದುಪ್ಪಟ್ಟು ದಂಡವನ್ನ ಪಾವತಿ ಮಾಡಬೇಕಾಗಿದ್ದರಿಂದ ವಾಹನಗಳನ್ನು ಕೊಂಡೊಯ್ಯುವುದಿಲ್ಲ. ವಶಪಡಿಸಿಕೊಂಡ ಹಲವು ವಾಹನಗಳ ವಿವರಗಳನ್ನು ಮತ್ತು ದಾಖಲೆ ಪತ್ರವನ್ನು ಕ್ರೋಢೀಕರಿಸಿ ನ್ಯಾಯಾಲಯದ ಒಪ್ಪಿಗೆ ಮೇರೆಗೆ ತಿಂಗಳ ನಂತರ ಹರಾಜು ಪ್ರಕ್ರಿಯೆಯನ್ನು ಏರ್ಪಡಿಸಲಾಗುತ್ತದೆ. ಜಿಲ್ಲೆಯ ಹಲವು ಭಾಗಗಳಲ್ಲಿ ವಶಪಡಿಸಿಕೊಳ್ಳಲಾದ ನಾನಾ ವಾಹನಗಳನ್ನು ಪ್ರಥಮ ಬಾರಿಗೆ ಜಾಹೀರಾತು ನೀಡುವ ಮೂಲಕ ಏಲಂ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುತ್ತಿದೆ. ಹರಾಜು ಪ್ರಕ್ರಿಯೆಯ ಮೂಲಕ ವಾಹನಗಳನ್ನು ಏಲಂ ಕರೆದು ಹೊಸ ಮಾಲಕನಿಗೆ ದಾಖಲೆ ಸಹಿತ ಹಸ್ತಾಂತರ ಮಾಡಲಾಗುತ್ತದೆ.